ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಕರ್ತರು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸಹೋದರ ಸಹೋದರಿಯರೇ, ವಚನಾಮೃತ ಕಾರ್ಯಕ್ರಮವು ನಮ್ಮೆಲ್ಲರನ್ನು ಒಂದುಗೂಡಿಸುತ್ತದೆ. ನಾವು ಇಡೀ ಲೋಕದಲ್ಲಿ ವಿವಿಧ ದೇಶಗಳಲ್ಲಿ, ವಿವಿಧ ಪರಿಸ್ಥಿತಿಗಳಲ್ಲಿ, ವಿವಿಧ ಸ್ಥಳಗಳಲ್ಲಿ ಇರಬಹುದು. ಆದರೆ ದೇವರ ಪ್ರೀತಿ, ದೇವರ ಕೃಪೆ, ದೇವರ ಆಶೀರ್ವಾದವು ನಮ್ಮೆಲ್ಲರನ್ನು ಒಂದು ಕುಟುಂಬವನ್ನಾಗಿ, ನಮ್ಮನ್ನು ಸಹೋದರ ಸಹೋದರಿಯರನ್ನಾಗಿ ಒಂದುಗೂಡಿಸ್ತದೆ. ಅದರಿಂದ ನಾವು ಒಂದು ಗೀತೆಯ ಮುಖಾಂತರ ಈ ಪ್ರಾರ್ಥನಾ ಸಮಯವನ್ನು ನಾವು ಆರಂಭಿಸೋಣ. ಇರುವವನಾಗಿ ಇರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯಾ. ಇರುವವನಾಗಿರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯಾ. ನನ್ನ ಜೀವ ನನ್ನಾತ್ಮ ನೀನು, ನಿನ್ನ ಜೀವ ನನಗಿತ್ತೆಯ. ಇರುವವನಾಗಿರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯ. ನನ್ನ ಜೀವ ನನ್ನಾತ್ಮ ನೀನು, ನಿನ್ನ ಜೀವ ನನಗಿತ್ತೆಯ. ಇರುವವನಾಗಿರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯ. ಇರುವವನಾಗಿರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯ. ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ನೀವೇ ಸದಾಕಾಲವು ಇರುವವರಾಗಿದ್ದೀರಿ, ಸದಾಕಾಲವು ಜೀವಂತವಾಗಿರುವಿರಿ. ನಮ್ಮ ಕಣ್ಣುಗಳಿಗೆ ನೀವು ಕಾಣಿಸುವುದಿಲ್ಲ, ಆದರೆ ನಿಮ್ಮ ಕಣ್ಣುಗಳ ಮುಂದೆ ನಾವು ಯಾವಾಗಲೂ ಇದ್ದೇವೆ. ನೀವು ಸದಾಕಾಲವು ನಮ್ಮನ್ನು ನಿಮ್ಮ ಕಣ್ಣುಗಳ ಮುಂದೆ ಇರಿಸಿಕೊಂಡು ನೀವು ನಮ್ಮನ್ನು ಕಾಪಾಡುತ್ತೀರಿ, ನೀವು ನಮ್ಮನ್ನು ಕೈ ಹಿಡಿದು ನಡೆಸುತ್ತಿದ್ದೀರಿ. ನಮ್ಮ ಜೀವನದಲ್ಲಿ ನಮಗೆ ಬೇಕಾದ ಎಲ್ಲವನ್ನು ನೀವು ಒದಗಿಸುತ್ತೀರಿ. ಇವತ್ತು ಈ ಸಮಯದಲ್ಲಿ ವಚನಾಮೃತ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಪ್ರತಿಯೊಬ್ಬ ಸಹೋದರ ಸಹೋದರಿಯನ್ನು, ಪ್ರತಿಯೊಬ್ಬ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿರಿ. ಅವರ ಕೋರಿಕೆಗಳ ಅನುಸಾರವಾಗಿ, ಅವರ ಅಗತ್ಯಗಳಿಗೆ ಅನುಸಾರವಾಗಿ, ಅವರ ಕುಂದುಕೊರತೆಗಳಿಗೆ ಅನುಸಾರವಾಗಿ ಅವರನ್ನು ಆಶೀರ್ವದಿಸಿರಿ. ಎಷ್ಟೋ ಮಂದಿ ವಿವಿಧ ರೋಗಗಳಿಂದ ಬಳಲುತ್ತಿದ್ದಾರೆ. ತಂದೆಯಾದ ದೇವರೇ, ಅವರ ಮೇಲೆ ದಯೆ ತೋರಿ, ಕರುಣೆ ತೋರಿರಿ, ಅವರನ್ನು ಗುಣ ಮಾಡಿರಿ. ನಿಮಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನೀವು ಜಹೋವ ರಾಫ ಆಗಿದ್ದೀರಿ. ಜಹೋವ ಅಂದರೆ ಸರ್ವಶಕ್ತ ದೇವರು, ರಾಫ ಅಂದರೆ ಗುಣ ಮಾಡುವ ದೇವರು. ವೈದ್ಯರಾಗಿದ್ದೀರಿ, ದೈವಿಕ ವೈದ್ಯರಾಗಿದ್ದೀರಿ, ವೈದ್ಯಾದಿ ವೈದ್ಯರಾಗಿದ್ದೀರಿ. ಎಲ್ಲ ವೈದ್ಯರಿಗೆ ಸುಜ್ಞಾನವನ್ನು ಒದಗಿಸುವಂಥ ಸರ್ವಶಕ್ತ ತಂದೆಯೇ ದೇವರೇ ನೀವಾಗಿದ್ದೀರಿ. ಆದ್ದರಿಂದ ಪ್ರತಿಯೊಂದು ರೋಗಿಗಳನ್ನು, ಪ್ರತಿಯೊಬ್ಬ ರೋಗಿಗಳನ್ನು ನೀವು ಗುಣ ಮಾಡಿರಿ. ಪ್ರತಿಯೊಂದು ರೋಗಗಳನ್ನು ನಮ್ಮಿಂದ ದೂರ ತೊಲಗಿಸಿರಿ. ನಮ್ಮ ಜೀವನದಲ್ಲಿರುವಂಥ ಎಲ್ಲ ಕುಂದುಕೊರತೆಗಳನ್ನು ನೀಗಿಸಿರಿ. ಎಷ್ಟೋ ಮಂದಿ ಉದ್ಯೋಗವಿಲ್ಲದೆ ಬಳಲುತ್ತಿದ್ದಾರೆ. ತಂದೆಯಾದ ದೇವರೇ, ಅವರಿಗೆ ಒಳ್ಳೆಯ ಉದ್ಯೋಗವನ್ನು, ಒಳ್ಳೆಯ ಜಾಬ್ಗಳನ್ನು, ಒಳ್ಳೆಯ ಜಾಬ್ ಅಪಾರ್ಚುನಿಟೀಸ್ಗಳನ್ನು ಒದಗಿಸಿರಿ. ಎಷ್ಟೋ ಮಂದಿ ಕಣ್ಣೀರು ಸುರಿಸ್ತಾ ಇದ್ದಾರೆ, ದುಃಖದಿಂದ ಇದ್ದಾರೆ. ಅವರ ಪ್ರೀತಿಯವರು ತೀರಿ ಹೋಗಿದ್ದಾರೆ, ಮರಣಿಸಿದ್ದಾರೆ. ಅವರನ್ನು ಸಾಂತ್ವನಗೊಳಿಸಿರಿ, ಅವರ ಕಣ್ಣೀರನ್ನು ಒರೆಸಿರಿ. ಎಷ್ಟೋ ಮಂದಿ ಕಷ್ಟದಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ, ಬೇಸರದಲ್ಲಿದ್ದಾರೆ. ಅವರು ಎಷ್ಟೋ ಧನವನ್ನು ಕಳೆದುಕೊಂಡಿದ್ದಾರೆ. ಅವರು ಕಳೆದುಕೊಂಡಂತಹ ಧನ, ಆಸ್ತಿ, ಸಂಪತ್ತುಗಳು ಹಿಂತಿರುಗುವಂತೆ ಅವರನ್ನು ಆಶೀರ್ವದಿಸಿರಿ. ಈ ಮಳೆಗಾಲದಲ್ಲಿ ಯಾವ ರೀತಿಯ ಹಾನಿ, ಆಸ್ತಿಪಾಸ್ತಿಗೆ ಹಾನಿ, ಕೇಡು ಆಗದಂತೆ ಅವರನ್ನು ರಕ್ಷಿಸಿರಿ. ಹೌದು, ಮಕ್ಕಳನ್ನು ಕಲಿಯುವ ವಿದ್ಯಾರ್ಥಿಗಳನ್ನು ಆಶೀರ್ವದಿಸಿರಿ. ಒಳ್ಳೆಯ ಸುಜ್ಞಾನದಿಂದ ವಿಶೇಷವಾದ ಪ್ರಯತ್ನ ಮಾಡಿ ಒಳ್ಳೆಯ ವಿದ್ಯೆಯನ್ನು ಸಂಪಾದಿಸುವಂತೆ, ತಂದೆ ತಾಯಂದಿರಿಗೆ, ಕುಟುಂಬಕ್ಕೆ ಅವರೊಂದು ಆಶೀರ್ವಾದವಾಗುವಂತೆ ಅವರನ್ನು ಆಶೀರ್ವದಿಸಿರಿ. ತಂದೆಯಾದ ದೇವರೇ, ನಮ್ಮ ಎಲ್ಲ ಕೋರಿಕೆಗಳಿಗಾಗಿ
ಭಕ್ತಿಯಿಂದ ವಿಶ್ವಾಸದಿಂದ ನಿಮ್ಮನ್ನು ನಾವು ಪ್ರಾರ್ಥಿಸುತ್ತೇವೆ. ನಿಮ್ಮ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರ ಪವಿತ್ರ ನಾಮದಲ್ಲಿ ಹಾಗೂ ಪವಿತ್ರಾತ್ಮರ ಐಕ್ಯದಲ್ಲಿ ಈ ನಮ್ಮ ಪ್ರಾರ್ಥನೆಯನ್ನು ನಾವು ನಿಮ್ಮ ಮುಂದೆ ಇಡುತ್ತೇವೆ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. Good morning to each and every one of you. Have a blessed day. Have a graceful day today. ನಿಮಗೆಲ್ಲರಿಗೆ ಶುಭ ದಿನವನ್ನು, ದೇವರ ಕೃಪಾವರಗಳ ದಿನವನ್ನು ನಾನು ಕೋರುತ್ತೇನೆ. ನಾವು ಈಗ ದೇವರ ವಾಕ್ಯಗಳನ್ನು ಆಲಿಸೋಣ. ನಿಮ್ಮಲ್ಲಿ ಪವಿತ್ರ ಪುಸ್ತಕವಿದ್ದರೆ ಅದನ್ನು ನೀವು ತೆರೆಯಿರಿ. ಹೀಬ್ರಿಯರಿಗೆ ಬರೆದ ಪತ್ರ 4ನೇ ಅಧ್ಯಾಯ, ಲೆಟರ್ ಟು ದ ಹೀಬ್ರೂಸ್ ಚಾಪ್ಟರ್ 4 ವರ್ಸಸ್ 1 ಆನ್ವರ್ಡ್ಸ್, ಮೊದಲನೇ ವಚನಗಳಿಂದ. ದೇವರು ತಮ್ಮ ವಿಶ್ರಾಂತಿಯ ನೆಲೆಯನ್ನು ನೀಡುವುದಾಗಿ ಮಾಡಿದ ವಾಗ್ದಾನ ಇನ್ನೂ ರದ್ದಾಗದೇ ಉಳಿದಿದೆ. ನಿಮ್ಮಲ್ಲಿ ಯಾರೂ ಆ ವಾಗ್ದಾನದ ಫಲವನ್ನು ಪಡೆಯದೇ ಇರಬಾರದು ಎಂತಲೇ ನಾವು ಭಯಭಕ್ತಿಯಿಂದ ಬಾಳೋಣ. ಶುಭವಾರ್ತೆಯನ್ನು ಅವರಿಗೆ ಸಾರಲಾದಂತೆ ನಮಗೂ ಸಾರಲಾಯಿತು. ಅವರು ಅದನ್ನು ಆಲಿಸಿದರು, ಆದರೆ ಅವರಲ್ಲಿ ವಿಶ್ವಾಸವಿರಲಿಲ್ಲ. ಆ ಕಾರಣ ಅವರು ಕೇಳಿದ ಸಂದೇಶದಿಂದ ಫಲ ಪಡೆಯದೇ ಹೋದರು. ಲೋಕಾದಿಯಲ್ಲೇ ದೇವರು ತಮ್ಮ ಸೃಷ್ಟಿ ಕಾರ್ಯವನ್ನು ಮುಗಿಸಿದ್ದರೂ ಅವರು ಸೇರರು ಎನ್ನ ವಿಶ್ರಾಂತಿಯ ನೆಲೆಯನ್ನು ಇವರೆಂದಿಗೂ ಎಂದು ಸಿಟ್ಟುಗೊಂಡು ಶಪಥ ಮಾಡಿದೆನು ಎಂದು ಹೇಳಿದ್ದಾರೆ. ವಿಶ್ವಾಸಿಸುವ ನಾವಾದರೂ ಆ ವಿಶ್ರಾಂತಿಯ ನೆಲೆಯನ್ನು ಸೇರುತ್ತೇವೆ. ಪವಿತ್ರ ಗ್ರಂಥದ ಒಂದೆಡೆಯಲ್ಲಿ 7ನೆಯ ದಿನವನ್ನು ಕುರಿತು ದೇವರು ತಮ್ಮ ಸೃಷ್ಟಿ ಕಾರ್ಯಗಳನ್ನೆಲ್ಲ ಮುಗಿಸಿ 7ನೆಯ ದಿನದಲ್ಲಿ ವಿಶ್ರಮಿಸಿಕೊಂಡರು ಎಂದು ಬರೆದಿದೆ. 11ನೇ ವಚನ. ಆದ್ದರಿಂದ ಈ ವಿಶ್ರಾಂತಿಯನ್ನು ಪಡೆಯಲು ನಾವು ಪ್ರಯತ್ನ ಪಡೋಣ. ನಮ್ಮಲ್ಲಿ ಯಾರು ಆ ಜನರಂತೆ ಅವಿಧೇಯತೆಯಿಂದ ವರ್ತಿಸಿ ವಿಶ್ವಾಸಭ್ರಷ್ಟರಾಗದೆ ಇರೋಣ. ಪ್ರಭು ಯೇಸು ಕ್ರಿಸ್ತರ ಶುಭ ಸಂದೇಶವಿದು. ದೇವರೇ ನಿಮಗೆ ಸ್ತುತಿಯಾಗಲಿ, ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ, ಕ್ರಿಸ್ತರೇ ನಿಮಗೆ ಮಹಿಮೆಯಾಗಲಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಪ್ರಿಯರೇ, ಈ ದೇವರ ವಾಕ್ಯವನ್ನು ಇನ್ನೊಂದು ಸಾರಿ ನಾವು ಆಲಿಸೋಣ. ಹಿಬ್ರಿಯರಿಗೆ ಬರೆದ ಪತ್ರ 4ನೇ ಅಧ್ಯಾಯ 11ನೇ ವಚನ. ಆದ್ದರಿಂದ ಈ ವಿಶ್ರಾಂತಿಯನ್ನು ಪಡೆಯಲು ನಾವು ಪ್ರಯತ್ನ ಪಡೋಣ. ನಮ್ಮಲ್ಲಿ ಯಾರೂ ಆ ಜನರಂತೆ ಅವಿಧೇಯತೆಯಿಂದ ವರ್ತಿಸಿ ಭ್ರಷ್ಟರಾಗದೇ ಇರೋಣ. ವಿಶ್ರಾಂತಿ ಎಂದರೆ ಏನು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ವಿಶ್ರಾಂತಿ, ಇಂಗ್ಲೀಷ್ನಲ್ಲಿ ಹೇಳ್ತಾರೆ ರೆಸ್ಟ್. ರೆಸ್ಟ್ ಅಂತ ಹೇಳುವಾಗ ನಾವು ಆಲೋಚಿಸ್ತೇವೆ ರೆಸ್ಟ್ ಇನ್ ಪೀಸ್ ಅಂತ. ರೆಸ್ಟ್ ಇನ್ ಪೀಸ್ ಅಂದರೆ ಯಾರಾದರೂ ಸತ್ತ ನಂತರ ಅವರನ್ನು ನಾವು ಹೇಳುವುದು ಶಾಂತಿಯಿಂದ ವಿಶ್ರಮಿಸಲಿ. ಶಾಂತಿ ಹಾಗೂ ವಿಶ್ರಾಂತಿ, ವಿಶೇಷವಾದ ಶಾಂತಿಯೇ ವಿಶ್ರಾಂತಿ. ನಾವು ಕೆಲವೊಂದು ಸರಿ ಆಲೋಚಿಸುವುದಿದೆ, ಶಾಂತಿ ಹಾಗೂ ವಿಶ್ರಾಂತಿ ಅಂದರೆ ಮಲಗುವುದು, ಸೋಮರಿತನದಿಂದ ಮಲಗುವುದು, ಅಥವಾ ಸತ್ತ ನಂತರ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡದೆ ಯಾವುದೇ ರೀತಿಯ ಕ್ರಿಯೆಗಳು ಇಲ್ಲದಂತಹ ಆ ಪರಿಸ್ಥಿತಿಗೆ ನಾವು ವಿಶ್ರಾಂತಿ ಅಥವಾ ಶಾಂತಿ, ವಿಶೇಷವಾದ ಶಾಂತಿ, ರೆಸ್ಟ್ ಅಂತ ನಾವು ಆಲೋಚಿಸ್ತೇವೆ. ಆದರೆ ಪವಿತ್ರ ಪುಸ್ತಕದಲ್ಲಿ ಈ ಶಾಂತಿ ವಿಶ್ರಾಂತಿಗೆ ವಿಶೇಷವಾದ ಅರ್ಥವಿದೆ. ನಮ್ಮ ಜೀವನದ ಗುರಿಯೇ, ಉದ್ದೇಶವೇ ವಿಶ್ರಾಂತಿಯಾಗಿದೆ. ಅಂದರೆ ಈ ಶಾಂತಿ ವಿಶ್ರಾಂತಿಯ ಅರ್ಥ ಏನು? ಇಂಗ್ಲೀಷ್ನಲ್ಲಿ ನಾವು ಹೇಳ್ತೇವೆ ರೆಸ್ಟ್. ಆ್ಯಂಡ್ ದಿಸ್ ರೆಸ್ಟ್ ಈಸ್ ಆಪೋಸಿಟ್ ಟು ಸ್ಟ್ರೆಸ್. ಸ್ಟ್ರೆಸ್ ಎಂದ ಎಂಬ ವಿರೋಧ ಶಬ್ದ ಶಾಂತಿ ಅಥವಾ ವಿಶ್ರಾಂತಿಗೆ ಇದೆ. ಸ್ಟ್ರೆಸ್ ಅಂದರೆ ಒತ್ತಡ ಅಥವಾ ಖಿನ್ನತೆ. ನಾವು ಕೇಳಿದ್ದೇವೆ, ಅವನು ಮಾನಸಿಕ ಖಿನ್ನತೆಯಿಂದ ಬಳಲುತ್ತಿದ್ದಾನೆ. ಹಿ ಈಸ್ ಸಫರಿಂಗ್ ವಿತ್ ಡಿಪ್ರೆಷನ್ ಆರ್ ಮೆಂಟಲ್ ಡಿಪ್ರೆಷನ್. ಮನಸ್ಸಿನಲ್ಲಿ ಮಾನಸಿಕ ಒತ್ತಡದಿಂದ ಅಥವಾ ಮಾನಸಿಕ ಖಿನ್ನತೆಯಿಂದ, ಒತ್ತಡ ಹೆಚ್ಚಾದಾಗ ಖಿನ್ನತೆ ಉಂಟಾಗುತ್ತದೆ. ಅಂತಹ ಖಿನ್ನತೆಯಿಂದ ಜೀವಿಸ್ತಾನೆ ಅಂತ ನಮಗೆ ಗೊತ್ತಾಗ್ತದೆ. ಯಾರಾದರೂ ಖಿನ್ನತೆಯಿಂದ ಇದ್ದರೆ ಅವರ ಲಕ್ಷಣಗಳು ನಮಗೆ ತಿಳಿದೇ ಇವೆ. ಒಂದೇ ಸಾರಿ ಕೋಪ ಬರ್ತದೆ, ವಿನಾಕಾರಣ ಸಿಟ್ಟುಗೊಳ್ಳುತ್ತಾರೆ, ಎಲ್ಲಿ ಹೋದರೂ ಕೂಡ ಜಗಳವಾಡ್ತಾರೆ. ಪತಿಯೊಡನೆ, ಪತ್ನಿಯೊಡನೆ, ಮಕ್ಕಳೊಡನೆ, ತಂದೆ ತಾಯಂದಿರೊಡನೆ, ಮಾವಂದಿರೊಡನೆ ಅಥವಾ ನೆರೆಕರೆಯವರೊಡನೆ, ಕೆಲಸದ ಸ್ಥಳದಲ್ಲಿ ಅಲ್ಲಿ ಕೂಡ ಎಲ್ಲಿ ಹೋದರೂ ಕೂಡ ಜಗಳವಾಡ್ತಾರೆ. ಮಾತ್ರವಲ್ಲ, ಅವರಿಗೆ
ವಿವಿಧವಾದ ಆಲೋಚನೆಗಳು ಮನಸ್ಸಿನಲ್ಲಿ ಬರ್ತವೆ, ನಿಯಂತ್ರಣವಿಲ್ಲದಂತಹ ಆಲೋಚನೆಗಳು. ಮಾತ್ರವಲ್ಲ, ಕೆಲವರು ಯಾವಾಗಲೂ ಬೇಸರದಿಂದ ಇರ್ತಾರೆ, ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂಬಂತಹ ಒಂದು ಆಶೆ ಇರ್ತದೆ ಅವರಲ್ಲಿ. ಪ್ರತಿ ಸಾರಿ ಪ್ರಯತ್ನ ಮಾಡ್ತಾರೆ, ಕೊಲ್ಲಲು ಪ್ರಯತ್ನಿಸ್ತಾರೆ. ನಿಯಂತ್ರಣವಿಲ್ಲದೆ ಮದ್ಯ ಕುಡಿತಾರೆ, ಮದ್ಯ ವ್ಯಸನ, ಡ್ರಗ್ಸ್ ಸೇವಿಸ್ತಾರೆ, ಬೀಡಿ ಸಿಗರೇಟ್ ಅಂತಹ ಕೆಟ್ಟ ಹವ್ಯಾಸಗಳು, ಅಥವಾ ವ್ಯಭಿಚಾರ, ಹಾದರ, ಅಶುದ್ಧತೆಯಂತಹ ಕೆಟ್ಟ ಹವ್ಯಾಸಗಳು, ಅಥವಾ ಸುಳ್ಳು ಹೇಳುವುದು, ಇತರನ್ನು ನಿಂದಿಸುವುದು, ಬೈಯುವುದು, ವಿವಿಧ ರೀತಿಯಲ್ಲಿ ನಮಗೆ ಅರ್ಥವಾಗ್ತದೆ ಈ ವ್ಯಕ್ತಿಗೆ ಶಾಂತಿ ವಿಶ್ರಾಂತಿ ಇಲ್ಲ. ಈ ವ್ಯಕ್ತಿ ಅಂಡರ್ ಸ್ಟ್ರೆಸ್, ಅಂಡರ್ ಟೆನ್ಷನ್, ಅಂಡರ್ ವರೀಸ್, ಅಂಡರ್ ಫಿಯರ್, ಅಂಡರ್ ಎಂಗ್ಸೈಟಿ, ಅಂಡರ್ ಗ್ರೇಟ್ ಡಿಪ್ರೆಷನ್. ಅಂದರೆ ನಮ್ಮ ಜೀವನದಲ್ಲಿ ನಾವು ನಿಜವಾಗಿಯೂ ವಿ ಮಸ್ಟ್ ಲಿವ್ ಅಂಡರ್ ರೆಸ್ಟ್ ಆ್ಯಂಡ್ ನಾಟ್ ಅಂಡರ್ ಸ್ಟ್ರೆಸ್. ಅದಕ್ಕಾಗಿ ದೇವರ ವಾಕ್ಯವೇ ನಮಗೆ ಹೇಳ್ತದೆ, ಕೀರ್ತನೆಗಳ ಪುಸ್ತಕ 46ನೇ ಅಧ್ಯಾಯ 10ನೇ ವಚನ, ಶಾಂತರಾಗಿರಿ, ತಿಳಿಯಿರಿ ನಾನು ದೇವನೆಂದು, ಜನಾಂಗಕ್ಕೂ ನಾನು ಅಧಿಪತಿ ಎಂದು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಶಾಂತರಾಗಿರಿ, ತಿಳಿಯಿರಿ ನಾನು ದೇವನೆಂದು, ಜನಾಂಗಕ್ಕೂ ಸೇನಾಧಿಪತಿ ಎಂದು. ಶಾಂತರಾಗಿರಿ. ಇಂಗ್ಲಿಷ್ನಲ್ಲಿ ಇದನ್ನು ಟ್ರಾನ್ಸ್ಲೇಟ್ ಮಾಡುವಾಗ, ಬಿ ಸ್ಟಿಲ್ and know that I am the Lord your God. Be still, STILL. ನಾವು ಶಾಂತರಾಗಿರಬೇಕು. ಸ್ಟಿಲ್ ಅನ್ನಂಥ ಶಬ್ದದಲ್ಲಿ 5 ಅಕ್ಷರಗಳಿವೆ, STIL and another L. S ಅಂದರೆ ಸೈಲೆನ್ಸ್, T ಅಂದರೆ ಥಾಟ್ಸ್, I ಅಂದರೆ ಇಮ್ಯಾಜಿನೇಷನ್, L ಅಂದರೆ ಲಿಸನ್, ಇನ್ನೊಂದು L ಅಂದರೆ ಲಾಂಗಿಂಗ್. ಅಂದರೆ ನಾವು ಶಾಂತರಾಗುವುದು, ಅಂದರೆ ನಾವು ಮೌನರಾಗುವುದು. ಮೌನ ಅಂದರೆ ಮಾತನಾಡದೇ ಇರುವುದೆಂದು ಅರ್ಥ ಅಲ್ಲ. ಮೌನ ಎಂಬುದು ಇಡೀ ಬ್ರಹ್ಮಾಂಡದಲ್ಲಿ, ಸೃಷ್ಟಿಯಲ್ಲೇ ನಾವು ಒಂದು ಥರದ ಮೌನವನ್ನು ನಾವು ನೋಡುತ್ತೇವೆ. ಈ ಲೋಕದಲ್ಲಿ ಎಷ್ಟು ಶಬ್ದವಿದ್ದರೂ ಕೂಡ ಅದರ ಒಳಗೆ, ಅದರ ಅಂತರಂಗದಲ್ಲಿ ಒಂದು ತರಹದ ಮೌನ ಇದೆ. ಇಡೀ ಸೃಷ್ಟಿಯಲ್ಲಿ, ಗ್ಯಾಲಕ್ಸಿ ಅಂತ ಹೇಳ್ತೇವೆ ನಾವು, ನಕ್ಷತ್ರ ರಾಶಿಯಲ್ಲಿ ಅಥವಾ ಇಡೀ ಸೃಷ್ಟಿಯಲ್ಲಿ ಕೂಡ ಒಂದು ಥರದ ಮೌನವಿದೆ. ಎಷ್ಟೋ ರೀತಿಯಲ್ಲಿ ಆ ನಕ್ಷತ್ರಗಳು ತಮ್ಮಲ್ಲೇ ತಿರುಗುತ್ತವೆ ಅಥವಾ ಅವರ ಕಕ್ಷದಲ್ಲಿ ತಿರುಗುತ್ತವೆ. ಅಲ್ಲಿ ಕೆಲವೊಂದು ನಕ್ಷತ್ರಗಳಲ್ಲಿ ಸ್ಫೋಟವಾಗುತ್ತದೆ. ಏನೆಲ್ಲ ಕಾರ್ಯಗಳು ಕ್ರಿಯೆಗಳು ಇದ್ದರೂ ಕೂಡ ಅದರಲ್ಲಿ ಒಂದು ರೀತಿಯ ಮೌನವಿದೆ. ಅದೇ ರೀತಿಯಲ್ಲಿ ನಮ್ಮ ದೇಹದಲ್ಲಿ ಎಷ್ಟೋ ಚಟುವಟಿಕೆಗಳಿವೆ. ನಮ್ಮ ಹೃದಯ ನಿರಂತರವಾಗಿ ರಕ್ತವನ್ನು ಪಂಪ್ ಮಾಡ್ತಾ ಇರ್ತದೆ, ರಕ್ತ ಹರಿತಾ ಇರ್ತದೆ ಇಡೀ ದೇಹದಲ್ಲಿ. ದೇಹದ ವಿವಿಧ ಭಾಗಗಳಿಗೆ ಆ ಭಾಗಗಳಿಂದ ಹಿಂತಿರುಗಿ ಬರ್ತಾ ಇರ್ತದೆ. ನಮ್ಮ ಹೊಟ್ಟೆಯಲ್ಲಿ ನಾವು ತಿಂದದೆಲ್ಲ ಜೀರ್ಣವಾಗ್ತಾ ಇರ್ತದೆ. ಆದರೆ ಕೂಡ ನಮ್ಮ ದೇಹದಲ್ಲಿ ಒಂದು ತರಹದ ಮೌನವಿದೆ. ಈ ಮೌನವನ್ನು ನಾವು ಅನುಭವಿಸುವುದು ನಮ್ಮ ದೇಹದಲ್ಲಿ, ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಆತ್ಮದಲ್ಲಿ, ನಮ್ಮ ಅಂತರಂಗದಲ್ಲಿ ನಾವು ಶಾಂತಿಯನ್ನು ಅನುಭವಿಸುವುದು, ಪ್ರಶಾಂತತೆಯನ್ನು ಅನುಭವಿಸುವುದು. ಈ ಪ್ರಶಾಂತಿಯನ್ನು ನಾವು ಅನುಭವಿಸಿದಾಗ ದೇವರ ಆಶೀರ್ವಾದಗಳು, ದೇವರ ಕೃಪೆ, ದೇವರ ವರಗಳು ನಮ್ಮಲ್ಲಿ ಹರಿದು ಬರುತ್ತವೆ. ಈ ಲೋಕದಲ್ಲಿ ನಾವು ಜೀವಿಸುವಾಗ ಯಾವಾಗಲೂ ನಾವು ಬಹಳ ಬ್ಯುಸಿ ಆಗಿರುತ್ತೆ. ಬ್ಯುಸಿ, BUSY, ನಾನು ಫುಲ್ ಫಾರ್ಮ್ ಕೊಡೋದು ಅದಕ್ಕೆ. BUSY ಅಂದರೆ ಬೀಯಿಂಗ್ ಅಂಡರ್ ಸೈಟನ್ಸ್ ಯೋಕ್, ಸೈತಾನನ ನೊಗದ ಕೆಳಗೆ ಒತ್ತಡದಿಂದ ಜೀವಿಸುವುದೇ ಬ್ಯುಸಿ. ಇನ್ನು ಕೆಲವರು ಬಹಳ ಬ್ಯುಸಿ ಆಗಿರ್ತಾರೆ. ಅದರ ಅರ್ಥ ಅಲ್ಲ ನಾವು ನಮ್ಮ ಜೀವನದಲ್ಲಿ ವ್ಯಸ್ತವಾಗಿರಬಾರ್ದು, ಬ್ಯುಸಿ ಆಗಿರ್ಬೋದು ಅಂತ ಅಲ್ಲ. ಬ್ಯುಸಿ ಆಗಿರದೇ ಇರಬೇಕೆಂದು ಅಲ್ಲ. ನಾವು ಖಂಡಿತವಾಗಿ ನಮ್ಮ ಜೀವನದಲ್ಲಿ ನಾವು ಬ್ಯುಸಿ ಆಗಿರಬೇಕು, ಅದು ಬಹಳ ಒಳ್ಳೆಯದು. ಪ್ರಭು ಯೇಸು ಕ್ರಿಸ್ತರು ಕೂಡ ಬಹಳ ಬ್ಯುಸಿ ಆಗಿದ್ದರು. ಎಷ್ಟೋ ಜನರು ಅವರ ಬಳಿಗೆ ಬರ್ತಿದ್ರು, ಅವರನ್ನು ಗುಣ ಮಾಡ್ತಿದ್ರು. ಪ್ರಭು ಯೇಸು ಕ್ರಿಸ್ತರು ಅವರಲ್ಲಿದ್ದಂತಹ ದೆವ್ವಗಳನ್ನು ಓಡಿಸ್ತಿದ್ರು, ಅವರಿಗೆ ಉಪದೇಶವನ್ನು ಮಾಡ್ತಿದ್ರು, ಅವರು ಪ್ರವಚನ ಮಾಡ್ತಿದ್ರು, ಮಹಾನ್ ಅದ್ಭುತಗಳನ್ನು ಮಾಡ್ತಿದ್ರು. ಇವೆಲ್ಲವೂ ಆದ ನಂತರ ಕೂಡ ಎಷ್ಟೋ ಮಂದಿ ತಮ್ಮ ಮಕ್ಕಳನ್ನು ಕರೆತಂದರು ಪ್ರಭು ಯೇಸು ಕ್ರಿಸ್ತರ ಬಳಿಗೆ. ಆಗ ಅವರ ಅಪೊಸ್ತಲರು ಅವರನ್ನು ಓಡಿಸಿದರು. ಆದರೆ ಪ್ರಭು ಯೇಸು ಕ್ರಿಸ್ತರು ಹೇಳಿದರು, ಅವರನ್ನು ಓಡಿಸಬೇಡಿರಿ, ಚಿಕ್ಕ ಮಕ್ಕಳು ನನ್ನ ಬಳಿಗೆ ಬರುವುದನ್ನು ನೀವು ತಡೆಯಬೇಡಿರಿ, ಅವರಿಗೆ
ದೇವರ ಸಾಮ್ರಾಜ್ಯವು ಸೇರಿದೆ ಎಂದು ಹೇಳಿದರು. ಪ್ರಭು ಯೇಸು ಕ್ರಿಸ್ತರಿಗೆ ಕೆಲವೊಂದು ಸಾರಿ ಊಟ ಮಾಡಲು ಕೂಡ, ನೀರು ಕುಡಿಯಲು ಕೂಡ ಸಮಯವಿರಲಿಲ್ಲ. ಸಂಜೆ ಎಷ್ಟು ಕೆಲಸ ಮಾಡಿದರೂ ಕೂಡ ಪ್ರಭು ಯೇಸು ಕ್ರಿಸ್ತರು ಗುಡ್ಡವನ್ನು ಏರಿ ಅಲ್ಲಿ ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೀತಿದ್ರು. ಅಂದರೆ ನಮ್ಮ ಜೀವನದಲ್ಲಿ ನಾವು ಬ್ಯುಸಿಯಾಗಿರ್ಬೇಕು, ಆದರೆ ನಾವು ಒತ್ತಡದಲ್ಲಿ ಅಲ್ಲ, ನಾಟ್ ಅಂಡರ್ ಸ್ಟ್ರೆಸ್ ಬಟ್ ಅಂಡರ್ ರೆಸ್ಟ್. ಒತ್ತಡದಲ್ಲಿ ಅಲ್ಲ, ಪ್ರಶಾಂತತೆಯಲ್ಲಿ ನಾವು ಬ್ಯುಸಿಯಾಗಿರಬೇಕು. ಪ್ರಭು ಯೇಸು ಕ್ರಿಸ್ತರು ಯಾವಾಗಲೂ ಪ್ರಶಾಂತರಾಗಿರುತ್ತಿದ್ದರು. ಒಬ್ಬ ಸಹೋದರ ಇವತ್ತೇ ಬೆಳಿಗ್ಗೆ ನನಗೆ ಫೋನ್ ಮಾಡಿ ಹೇಳಿದ, ಅವನು ಈ ವಚನಾಮೃತ ಕಾರ್ಯಕ್ರಮವನ್ನು ಆಲಿಸ್ತಿರುವಾಗ ಅವನಿಗೆ ಸೊಂಟ ನೋವಿತ್ತು, ಹಾಗೂ ಒಂದು ಬದಿಯಲ್ಲಿ ವಿಶೇಷವಾದ ನೋವಿತ್ತು, ಸಹಿಸಲಿಕ್ಕೆ ಆಗ್ತಿರಲಿಲ್ಲ ಒಂದು ಕಾಲಿನಲ್ಲಿ. ಪ್ರಭು ಯೇಸು ಕ್ರಿಸ್ತರು ಅವನನ್ನು ಗುಣ ಮಾಡಿದರು. ದೇವರ ವಾಕ್ಯಗಳನ್ನು ಕೇಳ್ತಿರುವಾಗ ಪ್ರಿಯರೇ, ಕೆಲವರು ಗುಣವಾಗುತ್ತಾರೆ. ನೀನು ಕೂಡ ಅಲ್ಲಿ ನಂಬಿಕೆಯಿಂದ, ವಿಶ್ವಾಸದಿಂದ ದೇವರ ವಾಕ್ಯಗಳನ್ನು ಕೇಳ್ತಿರುವಾಗ, ನೀನು ಪ್ರಾರ್ಥಿಸುವಾಗ ದೇವರು ನಿನ್ನನ್ನು ಗುಣ ಮಾಡುತ್ತಾರೆ. ನೀನು ಇವತ್ತು ಒಂದು ದೃಢವಾದ ನಿರ್ಧಾರವನ್ನು ಮಾಡಬೇಕು. ನಾನು ಇವತ್ತಿನಿಂದ ನನ್ನ ಜೀವನದಲ್ಲಿ ಒತ್ತಡದಲ್ಲಿ, ಖಿನ್ನತೆಯಲ್ಲಿ ನಾನು ಕೆಲಸ ಮಾಡೋದಿಲ್ಲ. ಅದಕ್ಕೆ ಬದಲಾಗಿ ನಾನು ಸಂಪೂರ್ಣವಾದ ವಿಶ್ರಾಂತಿಯಿಂದ, ಶಾಂತಿಯಿಂದ, ಪ್ರಶಾಂತಿಯಿಂದ ನಾನು ಜೀವಿಸುವೆನು. ನಾನು ಶಾಂತಿ ಪ್ರಶಾಂತತೆಯಿಂದ ಜೀವಿಸಿದಾಗ ದೇವರ ಆಶೀರ್ವಾದಗಳು ನಮ್ಮಲ್ಲಿ ಹರಿದು ಬರುವವು. ಆರಂಭದಲ್ಲಿ ನಾವು ನೋಡ್ತೇವೆ, ದೇವರು ನಮ್ಮನ್ನು ಸೃಷ್ಟಿಸುವಾಗ ಅವರ ಹೋಲಿಕೆಯಲ್ಲಿ, ಅವರ ಸ್ವರೂಪದಲ್ಲಿ ನಮ್ಮನ್ನು ಸೃಷ್ಟಿಸಿದರು. ದೇವರ ಸ್ವರೂಪ ಏನು? ದೇವರ ಸ್ವರೂಪ ಎಲ್ ಶಡಾಯ್. ಆದಿಕಾಂಡ 17ನೇ ಅಧ್ಯಾಯ 1ನೇ ವಚನ ದೇವರು ಹೇಳ್ತಾರೆ, ನಾನು ಸರ್ವಶಕ್ತ ದೇವರು. ಸರ್ವಶಕ್ತ ದೇವರು ಅಂದರೆ ಎಲ್ ಶಡಾಯ್. ಎಲ್ ಅಂದರೆ ದೇವರು, ಶಡಾಯ್ ಅಂದರೆ ಆಮ್ನಿಪೊಟೆಂಟ್, ಆಮ್ನಿಷಿಯಂಟ್. ಆಮ್ನಿ ಅಂದರೆ ಸರ್ವ, ಪೊಟೆಂಟ್ ಅಂದರೆ ಸಾಧ್ಯತೆ. ದೇವರಿಗೆ ಎಲ್ಲವೂ ಸಾಧ್ಯ. 18ನೇ ಅಧ್ಯಾಯ 14ನೇ ವಚನದಲ್ಲಿ, ಆದಿಕಾಂಡ 18ನೇ ಅಧ್ಯಾಯ 14ನೇ ವಚನದಲ್ಲಿ ದೇವರು ಹೇಳ್ತಾರೆ, ನನಗೆ ಅಸಾಧ್ಯವೆಂಬುದು ಏನಾದರೂ ಇದೆಯಾ? ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಆ ದೇವರ ಹೋಲಿಕೆಯಲ್ಲಿ, ಆ ದೇವರ ಸ್ವರೂಪದಲ್ಲಿ ನನ್ನನ್ನು ನಿನ್ನನ್ನು ದೇವರು ಸೃಷ್ಟಿಸಿದ್ದಾರೆ. ಅಂದರೆ ದೇವರ ಐಕ್ಯತೆಯಲ್ಲಿ ಎಲ್ಲವೂ ನಮಗೆ ಸಾಧ್ಯ. ಆದರೆ ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನ ಹೇಳ್ತದೆ, ಜೆನೆಸಿಸ್ ಚಾಪ್ಟರ್ 2:7, ದೇವರು ಧರೆಯ, ಭೂಮಿಯ ಮಣ್ಣಿನಿಂದ ಮನುಷ್ಯನನ್ನು ಸೃಷ್ಟಿಸಿದರು, ಮನುಷ್ಯನನ್ನು ರಚಿಸಿದರು. ಮನುಷ್ಯನ ಆಕಾರವನ್ನು ರಚಿಸಿದ ನಂತರ ದೇವರು ಅವರ ಜೀವದ ಶ್ವಾಸವನ್ನು ಆ ಮನುಷ್ಯನೊಳಗೆ ಊದಿದರು. ದೇವರ ಶ್ವಾಸ ನನ್ನಲ್ಲಿ ನಿನ್ನಲ್ಲಿದೆ. ಅಂದರೆ ದೇವರ ಶಕ್ತಿ, ದೇವರ ಪವಿತ್ರಾತ್ಮರು ನಮ್ಮಲ್ಲಿ ಇದೆ, ಪವಿತ್ರಾತ್ಮರು ನಮ್ಮಲ್ಲಿದ್ದಾರೆ. ಆದರೆ ನಮ್ಮ ದೇಹದಲ್ಲಿ ನಾವು ಈ ಭೂಮಿಯ ಮಣ್ಣಿನಿಂದ ಮಾಡಲ್ಪಟ್ಟವರು. ಅದರಿಂದ ನಮ್ಮಲ್ಲಿ ಎಷ್ಟೋ ನ್ಯೂನ್ಯತೆಗಳು, ಬಲಹೀನತೆಗಳು, ನಮ್ಮಲ್ಲಿ ಕೊರತೆಗಳು ಖಂಡಿತವಾಗಿಯೂ ಇವೆ. ಇವು ಎರಡುಗಳನ್ನು ನಾವು ಒಂದುಗೂಡಿಸಬೇಕು, ಒಂದಾಗಿ ಜೀವಿಸಬೇಕು. ನಾನು ಬಲಹೀನನು, ಆದರೆ ಪ್ರಭು ಯೇಸು ಕ್ರಿಸ್ತರ ಐಕ್ಯತೆಯಲ್ಲಿ ನಾನು ಸರ್ವಶಕ್ತನು. ಪ್ರೈಸ್ ದ ಲಾರ್ಡ್. ನನಗೆ ನನ್ನಷ್ಟಕ್ಕೆ ಜೀವಿಸಿದಾಗ ನಾನು ಏನು ಮಾಡಲು ಅಸಾಧ್ಯ, ಆದರೆ ಪ್ರಭು ಯೇಸು ಕ್ರಿಸ್ತರ ಐಕ್ಯತೆಯಲ್ಲಿ ನನಗೆ ಶಾಂತಿ ಹಾಗೂ ಪ್ರಶಾಂತಿ ಸಿಗುತ್ತದೆ. ದೇವರು ಎಲ್ಲವನ್ನು ಸೃಷ್ಟಿಸಿದ ನಂತರ 7ನೇ ದಿನ ಅವರು ಏನು ಮಾಡಿದರು? ಅವರು ವಿಶ್ರಾಂತಿಸಿದರು ಎಂದು ಪವಿತ್ರ ಪುಸ್ತಕ ಹೇಳ್ತದೆ. ಆದಿಕಾಂಡ 2ನೇ ಅಧ್ಯಾಯ 1ನೇ ಹಾಗೂ 2ನೇ ವಚನಗಳು. ಬುಕ್ ಆಫ್ ಜೆನೆಸಿಸ್ ಚಾಪ್ಟರ್ 2:1 and 2. ಪರಲೋಕ ಭೂಲೋಕಗಳು ಅವುಗಳಲ್ಲಿ ಇರುವ ಸಮಸ್ತವು ಹೀಗೆ ನಿರ್ಮಿತವಾದವು. ದೇವರು ತಮ್ಮ ಸೃಷ್ಟಿ ಕಾರ್ಯವನ್ನು ಮುಗಿಸಿಬಿಟ್ಟು 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡರು. 3ನೇ ವಚನ, ಆ 7ನೇ ದಿನವು ಪರಿಶುದ್ಧವಾಗಿರಲಿ ಎಂದು ಆಶೀರ್ವದಿಸಿದರು. ತಮ್ಮ ಸೃಷ್ಟಿ ಕಾರ್ಯವನ್ನೆಲ್ಲ ಮುಗಿಸಿ ಆ ದಿನದಂದು ವಿಶ್ರಮಿಸಿಕೊಂಡ ಕಾರಣ ಹಾಗೆ ಮಾಡಿದರು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ದೇವರು 6 ದಿನಗಳು ಸೃಷ್ಟಿಸಿದ ನಂತರ ಅವರು ವಿಶ್ರಮಿಸಿದರು. ಅಂದರೆ ದೇವರು ಮಲಗಿದರ? ದೇವರು ಮಲಗಿದರ? ದೇವರು ಮಲಗೋದಿಲ್ಲ. ಕೀರ್ತನೆ 121 ಸ್ಪಷ್ಟವಾಗಿ ಹೇಳ್ತದೆ. ಕೀರ್ತನೆಗಳ ಪುಸ್ತಕದಲ್ಲಿ 121ನೇ ಅಧ್ಯಾಯ ಸ್ಪಷ್ಟವಾಗಿ ಹೇಳ್ತದೆ, ಇಸ್ರಾಯೇಲರ ದೇವರು, ದೇವರ ಪ್ರಜೆಗಳ ದೇವರು ವಿಶ್ರಮಿಸುವುದಿಲ್ಲ, ತೂಕಡಿಸುವುದಿಲ್ಲ, ಅವರು ಮಲಗುವುದಿಲ್ಲ. ಅಂದರೆ ದೇವರು ವಿಶ್ರಮಿಸಿದರೆಂದ್ರೆ ಏನು ಮಾಡಿದರು? ಅವರು ತಮ್ಮ ಸೃಷ್ಟಿ ಕಾರ್ಯಗಳನ್ನು ಮುಗಿಸಿದರು. ಪ್ರಿಯರೇ, ನಮ್ಮ ಜೀವನದಲ್ಲಿ ದೇವರು ಕೊಟ್ಟಂತಹ ಕೆಲಸ ಕಾರ್ಯಗಳನ್ನು
ಅಥವಾ ನಮ್ಮ ಬಾಸ್, ನಮ್ಮ ಕಂಪೆನಿ, ನಮ್ಮ ಕುಟುಂಬ, ನಮ್ಮ ಸಮಾಜ ಕೊಟ್ಟಂತಹ ಕೆಲಸ ಕಾರ್ಯಗಳು, ಅಥವಾ ನಮ್ಮ ಹೊಲಗಳಲ್ಲಿ, ನಮ್ಮ ಗದ್ದೆಗಳಲ್ಲಿ, ನಮ್ಮ ಎಸ್ಟೇಟ್ಗಳಲ್ಲಿ ನಾವು ಮಾಡುವಂತಹ ಕೆಲಸಗಳನ್ನು ಇವತ್ತಲ್ಲ ನಾಳೆ ನಾವು ಒಂದು ಸಾರಿ ಮುಗಿಸಬೇಕು. ವಾರಕ್ಕೊಂದು ಸಾರಿ 5 ದಿನ ಕೆಲಸ ಮಾಡಿ ಅಥವಾ 6 ದಿನ ಕೆಲಸ ಮಾಡಿ ಒಂದು ಸಾರಿ ಕೆಲಸಗಳನ್ನು ಮುಗಿಸಬೇಕು. ನಿರಂತರವಾಗಿ ಕೆಲಸವೇ ನಮ್ಮ ಜೀವನದ ಉದ್ದೇಶವಾಗಿರಬಾರದು. ಕೆಲಸವೇ ನಮ್ಮ ಜೀವನದ ಉದ್ದೇಶ ಅಲ್ಲ. ನಮ್ಮ ಜೀವನದ ಉದ್ದೇಶ ಏನು? ನಮ್ಮ ಜೀವನದ ಉದ್ದೇಶ ದೇವರು ನಮಗೆ ಸ್ಪಷ್ಟಪಡಿಸ್ತಾರೆ. ಆದಿಕಾಂಡ 2ನೇ ಅಧ್ಯಾಯ 15ನೇ ವಚನ. ಆದಿಕಾಂಡ 2ನೇ ಅಧ್ಯಾಯ 15ನೇ ವಚನ. ದೇವರಾದ ಸರ್ವೇಶ್ವರ ಆ ಮನುಷ್ಯನನ್ನು ಕರೆದುಕೊಂಡು ಹೋಗಿ ಏದೇನು ವನವನ್ನು ಕೃಷಿ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಬಿಟ್ಟರು. ಕೃಷಿ ಮಾಡುವುದಕ್ಕಾಗಿ ಹಾಗೂ ಕಾಯುವುದಕ್ಕೂ. ಕೃಷಿ ಮಾಡುವುದಕ್ಕಂದರೆ ಅದರಲ್ಲಿ ಉತ್ಪಾದನೆ ಮಾಡುವುದಕ್ಕಾಗಿ. ಈ ಲೋಕದಲ್ಲಿ ನಾವು ಎಷ್ಟು ಉತ್ಪಾದನೆ ಮಾಡಬೇಕು, ಹೊಲದಲ್ಲಿ, ಗದ್ದೆಗಳಲ್ಲಿ, ಎಸ್ಟೇಟ್ಗಳಲ್ಲಿ, ಅಥವಾ ರಾಜಕೀಯದಲ್ಲಿ, ಸಮಾಜದಲ್ಲಿ ಉತ್ಪಾದನೆ ಮಾಡಬೇಕು. ಫ್ಯಾಕ್ಟ್ರಿಯಲ್ಲಿ, ಬಿಸ್ನೆಸ್ನಲ್ಲಿ ನಾವು ಉತ್ಪಾದನೆ ಮಾಡಬೇಕು. ಶಾಲೆಯಲ್ಲಿ, ವಿದ್ಯಾಸಂಸ್ಥೆಗಳಲ್ಲಿ ನಾವು ಉತ್ಪಾದನೆ ಮಾಡಬೇಕು. ಮಾತ್ರವಲ್ಲ ಅವುಗಳನ್ನು ಕಾಯಬೇಕು. ಅವು ಎಲ್ಲವೂ ದೇವರ ಸೊತ್ತಾಗಿದೆ. ನನ್ನ ಸೊತ್ತಲ್ಲ, ನಿನ್ನ ಸೊತ್ತಲ್ಲ, ದೇವರ ಸೊತ್ತು. ದೇವರ ವಾಕ್ಯದ ಪ್ರಕಾರ, ದೇವರ ಆಜ್ಞೆಗಳ ಪ್ರಕಾರ ನಾನು ಅದನ್ನು ಕಾಯಬೇಕು. ಹಾಗೂ ನಾನು ಕೆಲಸ ಕಾರ್ಯಗಳನ್ನು ದೇವರು ಪೂರೈಸಿ ಅವರು ವಿಶ್ರಾಂತಿ ತೆಗೆದುಕೊಂಡರು. ಅಂದರೆ ತಾವು ಏನನ್ನೆಲ್ಲ ಸೃಷ್ಟಿ ಮಾಡಿದರು ಅವೆನ್ನೆಲ್ಲವನ್ನು ಒಂದು ಸಾರಿ ನೋಡಿ ಅವೆಲ್ಲವೂ ಸುಂದರವಾಗಿವೆ, ಅಂದವಾಗಿವೆ ಎಂದು ಅದರಲ್ಲಿ ಅವರು ಆನಂದಿಸಿದರು. ಪ್ರಿಯರೇ, ನಾನು ನೀನು ಮಾಡಿದಂತಹ ಕೆಲಸ ಕಾರ್ಯಗಳಲ್ಲಿ ನಾವು ಆನಂದಿಸಬೇಕು. ಆನಂದದಿಂದ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ದುಃಖದಿಂದಲ್ಲ, ಬೇಸರದಿಂದಲ್ಲ, ಖಿನ್ನತೆಯಿಂದಲ್ಲ, ನಿಂದನೆಯೊಂದಿಗೆ ಅಲ್ಲ, ನಕಾರಾತ್ಮಕವಾದ ಆಲೋಚನೆಗಳಿಂದಲ್ಲ, ನಾಟ್ ವಿತ್ ನೆಗೆಟಿವ್ ಆಟಿಟ್ಯೂಡ್, ರಾದರ್ ವಿತ್ ಪಾಸಿಟಿವ್ ಆಟಿಟ್ಯೂಡ್. ನನ್ನ ಕುಟುಂಬಕ್ಕಾಗಿ ನಾನು ಇದನ್ನು ಮಾಡ್ತಾ ಇದ್ದೇನೆ, ಸಮಾಜಕ್ಕಾಗಿ ನಾನು ಮಾಡ್ತಾ ಇದ್ದೇನೆ, ದೇವರಿಗಾಗಿ ನಾನು ಮಾಡ್ತಿದ್ದೇನೆ, ದೇವರ ಸಾಮ್ರಾಜ್ಯಕ್ಕಾಗಿ ನಾನು ಅದನ್ನು ಮಾಡ್ತಿದ್ದೇನೆ. ಆಗ ನಮ್ಮಲ್ಲಿ ಸಂತೋಷ, ಶಾಂತಿ, ಸಮಾಧಾನ ತುಂಬಿ ತುಳುಕುವುದು. ಹೌದು, ನಾವು ನಿರಂತರವಾಗಿ ಕೆಲಸ ಮಾಡ್ತಾ ಹೋಗಿ ವಿಶ್ರಾಂತಿ ಇಲ್ಲದೆ, ಶಾಂತಿ ಇಲ್ಲದೆ, ಯಾವುದೇ ರೀತಿಯ ಸಂತೋಷ, ಆನಂದವಿಲ್ಲದೆ ನಾವು ಕೆಲಸ ಕಾರ್ಯಗಳನ್ನು ಮಾಡಬಾರ್ದು. ಆ ರೀತಿಯಾಗಿ ಕೆಲಸ ಮಾಡಿದಾಗ ನಮಗೆ ಕೇವಲ ಮಾನಸಿಕವಾದ ಖಿನ್ನತೆ, ಸ್ಟ್ರೆಸ್, ಡಿಪ್ರೆಷನ್ ಬರುವುದು ಮಾತ್ರವಲ್ಲ, ವಿವಿಧ ರೋಗಗಳಿಂದ ನಾವು ಬಳಲುತ್ತೇವೆ. ದೇವರ ಕೋರಿಕೆಯಾಗಿದೆ ನಾವೆಲ್ಲರೂ ಆ ವಿಶ್ರಾಂತಿಯನ್ನು ಪಡೆಯಬೇಕೆಂದು. 4ನೇ ಅಧ್ಯಾಯ 11ನೇ ವಚನ, ಹಿಬ್ರಿಯರಿಗೆ ಬರೆದ ಪತ್ರ 4ನೇ ಅಧ್ಯಾಯ 11ನೇ ವಚನವನ್ನು ಇನ್ನೊಂದು ಸಾರಿ ಓದಿ ನಾನು ಈ ಪ್ರವಚನವನ್ನು ಮುಗಿಸ್ತೇನೆ. ಆದ್ದರಿಂದ ಈ ವಿಶ್ರಾಂತಿಯನ್ನು ಪಡೆಯಲು ನಾವೆಲ್ಲರೂ ಪ್ರಯತ್ನ ಪಡೋಣ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಎಲ್ಲರೂ ಹೇಳಿ, ಆದ್ದರಿಂದ ಈ ವಿಶ್ರಾಂತಿಯನ್ನು ಪಡೆಯಲು ನಾವು ಎಲ್ಲರೂ ಪ್ರಯತ್ನ ಪಡೋಣ. ನಮ್ಮಲ್ಲಿ ಯಾರೂ ಆ ಜನರಂತೆ ಅವಿಧೇಯತೆಯಿಂದ ವರ್ತಿಸಿ ವಿಶ್ವಾಸಭ್ರಷ್ಟರಾಗದೇ ಇರೋಣ. ನಮ್ಮಲ್ಲಿ ಯಾರು ಕೂಡ ಆ ಜನರಂತೆ ಅವಿಧೇಯತೆಯಿಂದ ವರ್ತಿಸಿ ವಿಶ್ವಾಸಭ್ರಷ್ಟರಾಗದೇ ಇರೋಣ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ನಾವು ಈ ಲೋಕದಲ್ಲಿ ಜೀವಿಸುವಾಗ ಶಾಂತಿಯಿಂದ, ವಿಶ್ರಾಂತಿಯಿಂದ, ಯಾವುದೇ ರೀತಿಯ ಮಾನಸಿಕವಾದ ಅಥವಾ ಇತರ ಒತ್ತಡದಲ್ಲಿ ಅಲ್ಲದೆ ಕೇವಲ ನಿಮ್ಮನ್ನು ನಂಬಿ, ನಿಮ್ಮ ಮೇಲೆ ವಿಶ್ವಾಸವಿಟ್ಟು, ನಿಮ್ಮ ಮೇಲೆ ಭರವಸೆ ಇಟ್ಟು ಜೀವಿಸಬೇಕೆಂದು ನೀವು ನಮಗೆ ಕರೆ ನೀಡಿದ್ದೀರಿ. ಈ ಲೋಕದಲ್ಲಿ ಶಾಂತಿ ವಿಶ್ರಾಂತಿಯ ಜೀವನವನ್ನು ಜೀವಿಸಿ ಸ್ವರ್ಗದಲ್ಲಿ ಚಿರ ಶಾಂತಿ ವಿಶ್ರಾಂತಿಯ ನಿತ್ಯ ಜೀವವನ್ನು ನಾವು ಪಡೆಯಬೇಕೆಂಬುದೇ ನಿಮ್ಮ ಉದ್ದೇಶವಾಗಿದೆ. ಹೌದು ತಂದೆಯಾದ ದೇವರೇ, ಈ ಲೋಕದಲ್ಲಿ ಯಾವುದೇ ರೀತಿಯ ಮಾನಸಿಕ ಒತ್ತಡ ಅಥವಾ ಸಾಮಾಜಿಕ ಒತ್ತಡ ಅಥವಾ ಇತರ ಯಾವುದೇ ರೀತಿಯ ಒತ್ತಡಗಳಲ್ಲಿ ಸಿಲುಕದೆ ನಂಬಿಕೆಯಿಂದ, ವಿಶ್ವಾಸದಿಂದ ನಿಮ್ಮ ಅಪ್ಪುಗೆಯಲ್ಲಿ, ನಿಮ್ಮ ಸನ್ನಿಧಿಯಲ್ಲಿ ಸಂತೋಷ, ಆನಂದದ ಜೀವನವನ್ನು ಜೀವಿಸಲು ನಮಗೆಲ್ಲರಿಗೆ ಕೃಪೆ ನೀಡಿರಿ. ವಚನಾಮೃತ ಕಾರ್ಯಕ್ರಮವನ್ನು ವೀಕ್ಷಿಸುವ ಪ್ರತಿಯೊಬ್ಬ ನನ್ನ ಸಹೋದರ ಸಹೋದರಿಯನ್ನು, ಅವರ ಕುಟುಂಬಸ್ಥರನ್ನು, ಅವರ ಬಂಧು ಬಳಗದವರನ್ನು ಎಲ್ಲರನ್ನೂ ಅವರ ಕೋರಿಕೆಗಳನ್ನು ಅನುಸಾರವಾಗಿ ಆಶೀರ್ವದಿಸಿರಿ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯವೂ ಬರಲಿ. ನಿಮ್ಮ ಚಿತ್ತವೂ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು, ನಮ್ಮ ತಪ್ಪುಗಳನ್ನು ನೀವು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ನಮ್ಮನ್ನು ಎಲ್ಲ ಕೇಡಿನಿಂದ ರಕ್ಷಿಸಿರಿ. ನಮ್ಮ ಸರ್ವೇಶ್ವರ, ಆಮೇನ್. ನಮೋ ಮರಿಯ ಕೃಪಾಪೂರ್ಣಿ, ಕರ್ತರು ನಿಮ್ಮೊಡನಿದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಹಾಗೂ ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾದ ನಮಗಾಗಿ
ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಲೋ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ. ಆಮೇನ್. ಕರ್ತರು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರು, ಪಿತಾದೇವರು, ಪ್ರಭು ಯೇಸು ಕ್ರಿಸ್ತರು ಹಾಗೂ ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪ್ರಿಯರೇ, ಇನ್ನೊಂದು ಸಾರಿ ವಚನಾಮೃತ ಕಾರ್ಯಕ್ರಮದ ಮುಖಾಂತರ ನಮ್ಮೆಲ್ಲರ ಭೇಟಿಯಾಗುವವರೆಗೆ ದೇವರು ನಿಮ್ಮನ್ನು ಎಲ್ಲ ಆಶೀರ್ವಾದಗಳೊಂದಿಗೆ ಕಾಪಾಡಲಿ, ರಕ್ಷಿಸಲಿ ಹಾಗೂ ಮುನ್ನಡೆಸಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ.